ದಲಿತ ಮುಸ್ಲಿಂ ಭಾಯ್ ಭಾಯ್ ಎನ್ನುತ್ತಾ ರಾಜಕಾರಣ ಮಾಡ್ತಾ ಇರುವ ಎಸ್ಡಿಪಿ ಪಕ್ಷ ಕರಾವಳಿಯಲ್ಲಿ ದಲಿತರಿಗೆ ಮರ್ಮಾಘಾತ ಮಾಡಿದೆ ಎನ್ನುವ ಆರೋಪ ವ್ಯಕ್ತವಾಗಿದೆ. ಮುಂಡಾಲ ಸಮಾಜದ ಪವಿತ್ರ ಕ್ಷೇತ್ರವಾಗಿರುವ ಪಡುಬಿದ್ರೆ ಕಂಚಿನಡ್ಕ ಅಭಿವೃದ್ಧಿಗೆ ಮುಸಲ್ಮಾನರಿಂದ ಅಡ್ಡಿ ಎದುರಾಗಿರುವ ಆರೋಪವಿದೆ. ಕಂಚಿನಡ್ಕದಲ್ಲಿ ಬಬ್ಬುಸ್ವಾಮಿ ಮತ್ತು ತನ್ನಿಮಾನಿಗ ದೈವ ಮೂಲ ಕ್ಷೇತ್ರವಿದೆ. ಈ ಜಾಗಕ್ಕೆ ಸೂಕ್ತ ಮೇಲ್ಛಾವಣಿಯ ವ್ಯವಸ್ಥೆ ಇಲ್ಲ. ಈಗ ದಾನಿಯೊಬ್ಬರು ಮೇಲ್ಛಾವಣಿ ಮಾಡಲು ಮುಂದಾಗಿದ್ದು, ಇದಕ್ಕೆ ಸ್ಥಳೀಯ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೇಲ್ಛಾವಣಿ ಅಳವಡಿಸಿದರೆ ನಮ್ಮ ವಾಹನಗಳ ಓಡಾಟಕ್ಕೆ ತೊಂದರೆಯಾಗುತ್ತೆ ಎನ್ನುವುದು ಮುಸ್ಲಿಮರ ವಾದ. ಈ ಹಿಂದೆ ದಲಿತ ಮುಖಂಡರನ್ನ ಎಸ್ಡಿಪಿಐ ಪಕ್ಷ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಿತ್ತು. ಈಗ ಎಸ್ಡಿಪಿಐ ಪಕ್ಷ ಮುಸ್ಲಿಂ ಪರವಾಗಿ ನಿಂತಿದ್ದು ದಲಿತರು ಕಂಗಾಲಾಗಿದ್ದಾರೆ. ಎಸ್ಡಿಪಿಐ ಪಕ್ಷದ ಈ ನಡೆಯಿಂದ ಬೇಸತ್ತು ದಲಿತ ಮುಖಂಡ ಸದಾಶಿವ ಕಂಚಿನಡ್ಕ ಈಗಾಗಲೇ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಎಸ್ಡಿಪಿಐ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾರೆ. ಇನ್ನು ಶಾಂತಿ ಸಭೆಯಲ್ಲಿ ಕೂಡ ದೇವಸ್ಥಾನ ಅಭಿವೃದ್ಧಿಪಡಿಸಲು ಅವಕಾಶ ನೀಡುವುದಿಲ್ಲ ಅಂತ ತೊಡೆತಟ್ಟಿದ್ದಾರೆ. ವೇದಿಕೆ ಮುಖಂಡರು ಸಭೆ ನಡೆಸಿದ್ದು, ಸ್ಥಳೀಯ ಪಂಚಾಯತ್ಗೆ 1 ವಾರದ ಗಡುವನ್ನ ವಿಧಿಸಿದ್ದಾರೆ. 1 ವಾರದೊಳಗೆ ಮೇಲ್ಛಾವಣಿ ಅಳವಡಿಸಲು ಅವಕಾಶ ನೀಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾನು ಇನ್ನೊಬ್ಬರೇ ಇರ್ತಾರೆ, ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ? ನಮಗೂ ಹಾಕಬೇಕು. ನಮ್ಮ ಮನೆಯಲ್ಲಿ ಸಹ ಧಾರ್ಮಿಕ ಆಗ್ತದೆ, ನಾನು ಸಹ ಹಾಕ್ತೇನೆ. ಆಗ ಎಲ್ಲರಿಗೂ ಪರ್ಮಿಷನ್ ಕೊಡಲಿಕ್ಕೆ ಆಗ್ತದೆ ಸರ್. ಅದಕ್ಕೆ ತಹಸೀಲ್ದಾರ್ ಇದ್ದಾರೆ, ಕಂಚಿನಡ್ಕ ಮಿಂಚಿನ ಬಾವಿ ಕೋರ್ದಬ್ಬು ದೇವಸ್ಥಾನದಲ್ಲಿ ಇದು ಚಾರಿತ್ರಿಕ ಇತಿಹಾಸವುಳ್ಳಂಥ ಜಾಗ. ಇಲ್ಲಿ ಒಂದು ಗುಡಿ ನಿರ್ಮಾಣ ಮಾಡಿಕೊಂಡು ಸಾರ್ವಜನಿಕವಾಗಿ ನಾವು ಇಲ್ಲಿ ಪೂಜೆ ಪುರಸ್ಕಾರ ದರ್ಶನ ಸೇವೆಯನ್ನು ಕೆಲವಾರು ವರ್ಷಗಳಿಂದ ಮಾಡ್ತಾ ಬಂದಿರ್ತೇವೆ. ಅದಕ್ಕೆ ಯಾವುದೇ ಒಂದು ಮೇಲ್ಛಾವಣಿ ಇಲ್ಲ. ನಾವು ಬಿಸಿಲುಗಾಲದಲ್ಲಿ ನಾವು ಬಿಸಿಲಲ್ಲೇ ನಿಂತ್ಕೊಂಡು ದರ್ಶನ ಸೇವೆಯನ್ನು ಪೂಜೆಯನ್ನು ಮಾಡುವಂಥ ಪರಿಸ್ಥಿತಿ. ಮಳೆಗಾಲದಲ್ಲಿ ನಾವು ಒಂದು ಟರ್ಪಲನ್ನು ಕಟ್ಕೊಂಡು ನಾವು ಪೂಜೆಯನ್ನು ಮಾಡುವಂಥ ಪರಿಸ್ಥಿತಿ. ಅದಕ್ಕೋಸ್ಕರ ಒಬ್ಬ ದಾನಿಗಳು ಅದಕ್ಕೊಂದು ಮೇಲ್ಛಾವಣಿಯನ್ನು ತಗಡು ಚಪ್ಪರವನ್ನು ಈಗ ಡೊನೇಷನ್ ಆಗಿ ಕೊಟ್ಟಿದ್ದಾರೆ. ನಾವು ತಗಡು ಚಪ್ಪರ ಹಾಕಲಿಕ್ಕೆ ಹೋಗುವಾಗ ಇಲ್ಲಿ ನೆರೆಮನೆಯವರದೊಂದು ಆಕ್ಷೇಪ ಇದೆ. ಅದಕ್ಕೆ ಕೆಲವು SDB ಅವರು ಸೇರಿಕೊಂಡು ಅದನ್ನು ಮಾಡಲೇಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಆಕ್ಷೇಪಣೆ ಮಾಡಿದ್ದಾರೆ. ಇದನ್ನು ನಿನ್ನೆ ತಾನೇ ನಾವು ಪೊಲೀಸರ ಸಮ್ಮುಖದಲ್ಲಿ ಒಂದು ಸೌಹಾರ್ದ ರೀತಿಯಲ್ಲಿ ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಅಲ್ಲಿಗೆ ಹೋಗಿದ್ದೇವೆ. ಅದಕ್ಕೆ ಅವರು ಯಾವುದೇ ಕಾರಣಕ್ಕೆ ಅದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನೋ ಒಂದು ಛಲ ತೊಟ್ಟು ಅದೀಗ ಮಾಡಲಿಕ್ಕೆ ಬಿಡಲಿಲ್ಲ. ಆದ್ದರಿಂದ ಇದು ಇಡೀ ಹಿಂದೂ ಸಮುದಾಯಕ್ಕೆ ಇದೊಂದು ಅವಮಾನವಾಗುವ ರೀತಿಯಲ್ಲಿ ಇದೊಂದಾಗಿದೆ. ಆದುದರಿಂದ ಇಡೀ ನಮ್ಮ ಹಿಂದೂ ಬಾಂಧವರು ಸೇರಿಕೊಂಡು ಈ ಒಂದು ಮೇಲ್ಛಾವಣಿಯನ್ನು ನಮಗೆ ಮಾಡಿಕೊಡಬೇಕು. ಅದೇ ರೀತಿ ಮಾಡಲಿಕ್ಕೆ ಬಿಡದಿದ್ದರೆ ನಮ್ಮದು ಅನಧಿಕೃತ ಅಂತ ಅವರು ಹೇಳೋದಾದರೆ ಅವರ ಅನಧಿಕೃತ ಏನಿದೆ ಅದನ್ನು ಕೂಡ ನಾವು ಬಹಿರಂಗಗೊಳಿಸ್ತೇವೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ. ನಮ್ಮೆಲ್ಲ ಈ ಭಾಗದ ಮುಂಡಾಲ ಸಮಾಜ ಬಾಂಧವರ ಉಪಸ್ಥಿತಿಯಲ್ಲಿ ಈ ಕ್ಷೇತ್ರವನ್ನು ನಾವೊಂದು 15 ವರ್ಷಕ್ಕಿಂತ ಮುಂಚೆ ಈ ಕ್ಷೇತ್ರ ಮೊದಲಿಗಿತ್ತು. ಅದ ನಂತರದಲ್ಲಿ ನಾವು ಇದನ್ನು ಜೀರ್ಣೋದ್ಧಾರ ಮಾಡಿದ್ವಿ. ಆ ನಂತರದಲ್ಲಿ ಇಲ್ಲಿ ಬೇರೆ ಬೇರೆ ಪೂಜೆ ಪುನಸ್ಕಾರಗಳು, ಶಿವರಾತ್ರಿ ಉತ್ಸವ, ಇವೆಲ್ಲ ನವರಾತ್ರಿ ಪೂಜೆ ಇವೆಲ್ಲ ನಡೀತಾ ಬರ್ತಾ ಉಂಟು. ಆದರೆ ಇಲ್ಲಿ ಯಾವುದೇ ರೀತಿಯ ಒಂದು ಮೇಲ್ಛಾವಣಿ ಇಲ್ಲ. ಸ್ವಲ್ಪ ಆರಾಧನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆ ನಿಟ್ಟಿನಲ್ಲಿ ಈ ಭಾಗಕ್ಕೆ ನಮ್ಮ ದಾನಿಗಳೊಬ್ಬರು ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ, ಮೇಲ್ಛಾವಣಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಎನ್ನುವಂತಹ ಒಂದು ನಿರ್ಧಾರವನ್ನು ತಗೊಂಡ್ರು. ಆ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯವರು ಅದಕ್ಕೊಂದು ವ್ಯವಸ್ಥೆಯನ್ನು ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡುವಾಗ ಸ್ಥಳೀಯ ಇಲ್ಲಿ ನಮ್ಮದು ವಿರೋಧ ಬರ್ತದೆ. ಈ ನಿಟ್ಟಿನಲ್ಲಿ ವಿರೋಧವನ್ನು ನಾವು ಇಲ್ಲಿ ಸೌಹಾರ್ದವಾಗಿ ಇದ್ದವರು, ಅದೇ ಈ ವಿರೋಧವನ್ನು ನಾವು ನೋಡಿಕೊಂಡು ಕುತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಎಲ್ಲ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳು, ಅದೇ ರೀತಿ ಎಲ್ಲ ನಮ್ಮ ಮುಂಡಾಲ ಸಮಾಜ ಬಾಂಧವರು ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲೊಂದು ಮೇಲ್ಛಾವಣಿಯನ್ನು ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈಗಾಗಲೇ ನಾವೆಲ್ಲ ಕಾರ್ಯಪ್ರವೃತ್ತರಾಗಿದ್ದೇವೆ. ಇದಕ್ಕೆ ಈಗಾಗಲೇ ನಮ್ಮೆಲ್ಲ ಸಂಘಟನೆಗಳು ಕೂಡ ನಮ್ಮೊಂದಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾವೆಲ್ಲ ಮುಂದಿನ ನಿರ್ಧಾರಗಳು ಎಲ್ಲವೂ ಕೂಡ ಒಮ್ಮತದ ನಿರ್ಧಾರ, ಒಗ್ಗಟ್ಟಿನ ನಿರ್ಧಾರವನ್ನು ನಾವೆಲ್ಲ ಮಾಡಲಿಕ್ಕಿದ್ದೇವೆ. ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ತಾವುಗಳು ನೀಡಬೇಕು.